ಅವಧಿಗೆ ಮುನ್ನವೇ ಮುಂಗಾರು ಮಳೆ ಆರಂಭಗೊಂಡಿದ್ದು ಮುಂಗಾರಿನ ಆರ್ಭಟಕ್ಕೆ ನಗರದ ಹಲವು ಕಡೆಗಳಲ್ಲಿ ಹಾನಿ ಉಂಟಾಗಿದೆ. ಮೊದಲ ಕುಂಭದ್ರೋಣ ಮಳೆಗೆ ನಗರದ ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದರೆ ನಗರದ ಹೃದಯ ಭಾಗವಾಗಿರುವ ಬಾರೆಬೆಲ್ಲಿನ ಬಳಿ ಶೀಲಾ ಎಂಬುವರ ಮನೆ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ನಿನ್ನೆ ಸಂಜೆ 7:30ರ ಸುಮಾರಿಗೆ ಬೃಹತ್ ಗಾತ್ರದ ಹಳೆ ಮರವೊಂದು ಬುಡ ಸಮೇತ ಅಡ್ಡಲಾಗಿ ಅಕ್ಕಪಕ್ಕದಲ್ಲಿರುವ 2 ಮನೆಗಳ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಮನೆ ಮಂದಿ ಪಾರಾಗಿದ್ದಾರೆ. ಈ ಮನೆಯಲ್ಲಿ ಸುಮಾರು 7-8 ಮಂದಿ ವಾಸವಾಗಿದ್ದು, ಒಂದು ವೇಳೆ ತಡರಾತ್ರಿ ಮರವೇನಾದ್ರೂ ಬೀಳ್ತಾ ಇದ್ರೆ ಭಾರಿ ಅನಾಹುತ ಸಂಭವಿಸ್ತಾ ಇತ್ತು ಎಂದು ಮನೆ ಮಂದಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿದೆ. ಮನೆಗೆ ಬಹುತೇಕ ಹಾನಿ ಉಂಟಾಗಿದ್ದು, ಮನೆ ಮುಂಭಾಗದಲ್ಲಿ ಅಳವಡಿಸಲಾಗಿದ್ದ ಶೀಟ್ ಕೂಡ ಒಡೆದು ಹೋಗಿದೆ. ಮನೆಯೊಳಗೆ ಇದ್ದ ಪೀಠೋಪಕರಣ, ಎಲೆಕ್ಟ್ರಿಕ್ ಪಂಪ್ಗೂ ಹಾನಿ ಉಂಟಾಗಿದೆ. ಇನ್ನು ನಷ್ಟದ ಅಂದಾಜು ಲೆಕ್ಕ ಹಾಕಲಾಗಿಲ್ಲ. ಇದೀಗ ಮರ ತೆರವುಗೊಳಿಸುವ ಕಾರ್ಯ ಪೂರ್ಣಗೊಳಿಸಲಾಗಿದೆ. ವಿದ್ಯುತ್ ಲೈನ್ಗೂ ಹಾನಿ ಉಂಟಾಗಿದೆ ಎಂದು ತಿಳಿದು ಬಂದಿದೆ.